ಡಾಕ್ಟರ್ ವೀರೇಂದ್ರ ಹೆಗ್ಗಡೆರನ್ನ 73ನೇ ವರ್ಷದ ಜನ್ಮದಿನಾಚರಣೆ ಲೆಕ್ಕೊಡು ಸಮಾಜದ ಬಂಧುಗಳಿಗೆ ವಾತ್ಸಲ್ಯ ಸಹಾಯ ಕಿಟ್ ಒದಗಾವನ ಕಾರ್ಯಕ್ರಮ ಉದಿಪನ ಗ್ರಾಮಾಭಿವೃದ್ಧಿ ಯೋಜನೆದ ಲೆಕ್ಕೊಡು ಹೆಗ್ಗಡೆರಿಗೆ ಮರ್ಯಾದೆ. ಕೆನಿಗೋಡಿಡ ಮದ್ಮದ ಇಲ್ಲಡು ಮಸನ ಮೌನ ಮದ್ಮೆಗೆ ಬತ್ತಿನ ಭಿನ್ನೆರಡು ಮೂವೇರು ಬೊಕ್ಕ ರಕ್ಷಣೆಗೆ ಪೋಯಿನ ಕುಡೂರಿ ಸೇರ್ದು ನಾಲ್ವೇರು ಕಡಂದಲ್ಲಿ ಶಾಂಭವಿಸುತ್ತಿಟ್ಟು ಮುರ್ಕುದು ಜುವ ಕಳೆಯನ್ನ ಬೇಜಾರದ ಸಂಗತಿ. ಶಿಕ್ಷಕರಿಗೆ ಶಾಲೆಲು ಸಂಬಳ ಕೊರಿಯರೆ ಕಷ್ಟ ಆಗ್ತಿದೆ ಅಂಚಾದ ಅನುಕೂಲ ಇತ್ತಿನಕಲು ಶಾಲೆ ಫೀಸ್ ಕಟ್ಟಲೆ ಚಾಮರಾಜನಗರ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್. ಕೊರೋನಾ ವ್ಯಾಕ್ಸಿನ್ ಒಟ್ಟು ಮಲ್ತದಿಯರೆ ಒಡಿಪುಡು ವಾಕಿನ್ ಕೂಲರ್ ಸಜ್ಜಿತ ಕೋಡೆ ರಡ್ಡುಕೋಟಿ 28 ಲಕ್ಷ ಜನಗಳಿಗೆ ಬೋಡಾಯಿನ ವ್ಯಾಕ್ಸಿನ್ ಡಾಕ್ಟರ್ ಸುಧೀರ್ ಚಂದ್ರ ಸೂಡ ಮಾಹಿತಿ. ವಾರ್ತೆದ ವಿವರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರನ 73ನೇ ವರ್ಷದ ಜನ್ಮದಿನಾಚರಣೆದ ಲೆಕ್ಕೊಡು ಬುಧವಾರ ಸಮಾಜದ ಬಂಧುಲಿಗೆ ವಾತ್ಸಲ್ಯ ಸಹಾಯ ಕಿಟ್ ಒದಗಾವನ ಕಾರ್ಯಕ್ರಮ ಪ್ರವಚನ ಮಂಟಪಡು ನಡೆತಂಡ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಕಾರ್ಯಕ್ರಮನು ಉದಿಪನ ಮಲ್ತೇರ್ ರಾಜ್ಯದೊರ್ಮೆಡು ವಾತ್ಸಲ್ಯ ಕಿಟ್ಲಿನ ಸಾಗವನ ಟ್ರಕ್ಲೆಗೆ ಈ ಪೊರ್ತುಡು ಚಾಲನೆ ಕೊರಿಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರನ 73ನೇ ವರ್ಷದ ಜನ್ಮದಿನಾಚರಣೆ ಲೆಕ್ಕೊಡು ಬುಧವಾರ ಧರ್ಮಸ್ಥಳದ ಪ್ರವಚನ ಮಂಟಪಡು ಸಮಾಜದ ಬಂಧುಲಿಗೆ ವಾತ್ಸಲ್ಯ ಸಹಾಯ ಕಿಟ್ ಒದಗಾವನ ಕಾರ್ಯಕ್ರಮನು ಅಟ್ಟನೆ ಮಲ್ತದಿದ್ದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ವತಿರ್ದು ರಾಜ್ಯದೊರ್ಮೆಡು ವಾತ್ಸಲ್ಯ ಕಿಟ್ ಒದಗಾವನ ಈ ಕಾರ್ಯಕ್ರಮಟ್ಟು ಯೋಜನೆದ ಕಾರ್ಯನಿರ್ವಾಹಕ ನಿರ್ದೇಶಕರು ಡಾಕ್ಟರ್ ಎಲ್ಎಚ್ ಮಂಜುನಾಥ್ ಎತ್ಕೊಂಡರು. ಕಾರ್ಯಕ್ರಮನು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಗುರ್ಕಾರ್ತಿ ಹೇಮಾವತಿ ವಿ ಹೆಗಡೆ ಉದಿಪನ ಮಲ್ತೇರು. ವಾತ್ಸಲ್ಯ ಸಹಾಯ ಕಿಟ್ ಒದಗಾವನ ಕಾರ್ಯಕ್ರಮನು ಡಾಕ್ಟರ್ ವೀರೇಂದ್ರ ಹೆಗಡೆ ಉದಿಪನ ಮಲ್ತೇರು. ಧರ್ಮಾಧಿಕಾರಿಲಿನ ಪುಟ್ಟುಪರ್ವದ ಲೆಕ್ಕೊಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಲೆಕ್ಕೊಡು ಡಾಕ್ಟರ್ ಹೆಗ್ಗಡೆರಿಗೆ ಮರ್ಯಾದೆ ಸಮರ್ಪಣೆ ಮಲ್ತೇರು. ಲೇಸ್ಡ್ ಪಾಲ್ತುನ್ನ ಬಿನ್ನೇರು ಮಾತ ಹೆಗ್ಗಡೆರಿಗೆ ಎಟ್ಟೆಪ್ಪು ಬೈಕೇರು. ಈ ಪೊರ್ತುಡು ತಿಂಗಳು ಪಣವು ಸಾಯದ್ದು ನಕ್ಲಿಗೆ ವಾತ್ಸಲ್ಯ ಸಹಾಯ ಕಿಟ್ಟಿನ ಪಟ್ಟಿಯರು. ಹೇಮಾವತಿ ವಿ ಹೆಗಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತೆರಿಯರು. ಮತ್ತೆ ತಾಯಿ ಹೇಳ್ತಾಳೆ, ಒಂದು ದಿವಸ ಮಗ ದೊಡ್ಡವನಾದ್ಮೇಲೆ ಗಂಡ ಸತ್ತಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಅತಿ ಮುಖ್ಯವಾದ ಅಂಗ ಅಂತ ಹೇಳಿದ್ರೆ ಭುಜ. ಒಂದು ಗಳಿಗೆ ನಮ್ಮ ಕಷ್ಟಕ್ಕೆ ಸುಖಕ್ಕೆ ನೋವಿಗೆ ಯಾರಾದರೂ ಭುಜ ಕೊಡುವವರಿದ್ದರೆ, ಒಂದು ಭುಜದ ಆಸರೆ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಅಂಗ ಯಾವುದೂ ಇಲ್ಲ ಅಂತ ಅವಳು ಹೇಳ್ತಾಳೆ. ಹಾಗೆ ನಮ್ಮ ಮನೆಗಳಿಗೆ ಮತ್ತು ಸಮಾಜಕ್ಕೆ ಭುಜ ಆಗಬಲ್ಲಂಥ ವ್ಯಕ್ತಿಗಳು ಇಂದು ಬೇಕಾಗಿದ್ದಾರೆ. ನಮ್ಮಲ್ಲಿ ಅನೇಕರು ಇಂಥ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಎಲ್ರಿಗೂ ಸಹಾನುಭೂತಿ ಇದೆ. ಆ ಸಹಾನುಭೂತಿಯನ್ನು ನಾವು ಅನುಭೂತಿಯಾಗಿ ಮಾಡಿಕೊಳ್ಬೇಕಾಗಿದೆ. ಅವರ ಕಷ್ಟ ನಮ್ಮದೇ ಅಂತ ಹೇಳಿ ಭಾವಿಸ್ಕೊಂಡಾಗ ಅವರಿಗೆ ಸಹಾಯ ಮಾಡುವ ನಮಗೆ ಆಸಕ್ತಿ ಮತ್ತು ಸಹಾಯ ಮಾಡುವ ಗುಣ ನಮ್ಮಲ್ಲಿ ಬರ್ತದೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಗುರ್ಕಾರ್ಮೆದ ಭಾಷಣ ಮಲ್ತೇರು. ಅವರಿಗೆ ಆಹಾರ ಬೇಕಾದರೆ ಅಕ್ಕಪಕ್ಕದವರು ಆಹಾರವನ್ನು ಕೊಡಬೇಕು. ಅವರಿಗೆ ಚಳಿಗೆ ಬಟ್ಟೆ ಬೇಕಾದರೆ ಅವರಿಗೆ ರಗ್ಗುಗಳನ್ನು ಕೊಡಬೇಕು. ಆಮೇಲೆ ಊಟಕ್ಕೆ ಸ್ವಂತ ಅಡುಗೆ ಮಾಡುವ ಶಕ್ತಿ ಇದ್ದವರಿಗೆ ಸ್ವಂತ ಅಡುಗೆಗೆ ಮಾಡಿಕೊಡ್ಬೋದು. ಹೀಗಾಗಿ ಇವೆಲ್ಲವನ್ನು ಕೂಡ ಸೇರಿದಂಥ ಒಂದು ಕಾರ್ಯಕ್ರಮ ವಾತ್ಸಲ್ಯದ. ಇದನ್ನು ನಾವು ಬಹಳ ಪ್ರೀತಿಯಿಂದ ಮತ್ತು ನಮ್ಮ ಕಳಕಳಿಯಿಂದ ನಾವು ಮಾಡ್ತಾ ಇದ್ದೇವೆ. ಇದು ಖಂಡಿತವಾಗಿ ಅನಾಥರಿಗೆ ಮಾಡೋ ಸಹಾಯ ಅಲ್ಲ, ಬದಲಾಗಿ ವೃದ್ಧಾಪ್ಯದಲ್ಲಿರುವವರಿಗೆ ಅಥವಾ ಒಂದು ರೀತಿಯಿಂದ ಸಮಾಜದಲ್ಲಿ ಕಣಗಡಿಸಲ್ಪಟ್ಟವರಿಗೆ ಈ ಸಹಾಯವನ್ನು ನಾವು ಮಾಡುವ ಪ್ರಯೋಜನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಹಳ್ಳಿಗಳಲ್ಲಿ ಸರ್ವೆ ಮಾಡಿ ಅವರಿಗೆ ಅವಶ್ಯಕ ವಸ್ತುಗಳನ್ನು ಅವರು ಉಪಯೋಗಿಸುವ ಹಾಗೆ ಮಾಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ. ನಮ್ಮ ಡಾಕ್ಟರ್ ಮಂಜುನಾಥರು ಮತ್ತು ಇತರ ನಮ್ಮ ಯೋಜನೆ ಎಲ್ಲ ಕಾರ್ಯಕರ್ತರು ಇವತ್ತು ಭಾಳ ಸಂತೋಷದಿಂದ ಉತ್ಸಾಹದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಾವು ಸುಮಾರು 10,000 ಮಂದಿಗೆ ಯಾರು ಆರೋಗ್ಯ ಇಲ್ಲ, ಯಾರಿಗೆ ಸರಿಯಾದ ಸೂರಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ಅವರಿಗೆ ಮಾಡಿಕೊಡೋ ವ್ಯವಸ್ಥೆನೂ ಕೂಡ ಮಾಡ್ತೇವೆ ಅಂತ ಹೇಳಿ
ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆದ ಗುರುಕಾರರು ವಿ ರಾಮಸ್ವಾಮಿ, ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ, ಎಸ್ಡಿಎಂ ಎಜುಕೇಷನ್ ಟ್ರಸ್ಟ್ ಕಾರ್ಯಕರ್ತರು ಡಾ ಯಶೋವರ್ಮಾ, ಜನಜಾಗೃತಿ ವೇದಿಕೆದ ಪ್ರಾದೇಶಿಕ ನಿರ್ದೇಶಕರು ವಿವೇಕ್ ವಿ ಪಾಯಿಸ್ ಪಾಲ್ಗೊಂಡರು. ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಭಾಗದ ನಿರ್ದೇಶಕಿ ಮಮತಾ ರಾವ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ರಾಜ್ಯದೊಡ್ಮಿಡು ಸಮಾಜದ ಬಂಧುಲಿಗೆ ಕೊರ್ಪುಣ 7,300 ಕೆಟ್ಟಿಲೆಂದು ಸಾಗಹುನ ಟಕ್ಲೆಗೂ ಚಾಲನೆ ಕೊರಿಯರು. ಕಡಂದಲೆ ಶಾಂಭವಿ ಸುದೆಟ್ ಮೀಂದರ ಪೋಯಿನ ಮೂವೆರು ಬೊಕ ಅಕ್ಲೆನ ರಕ್ಷಣೆಗೆ ಜತ್ತಿನ ಕುಡೂರಿ ಸೇರ್ದು 4 ನೀರಡು ಮುರ್ಕುದು ತೀರ್ನ ಬೇಚರದ ಸಂಗತಿ ಅಂಗಾರೆ ನಡೆತದನು. ಕಿನ್ನಿಗೋಳಿದ ಮದ್ಮೆಗೆ ಬತ್ತಿನ ಮುಕುಲು ನೀರುಗು ಜತ್ತದು ಪ್ರಾಣ ಕಳೆಯೊಂದೇರು. ವಾಮಂಜೂರು ಮೂಡು ಶೆಟ್ಟಿತ 18 ವರ್ಷದ ನಿಖಿಲ್, ಅಕ್ಕ 20 ವರ್ಷದ ಹರ್ಷಿತಾ, ವೇಣೂರದ 18 ವರ್ಷ ಪ್ರಾಯದ ಸುಭಾಷ್ ಬೊಕ್ಕ ಬಶ್ಪೆ ಪೆರಾರದ 30 ವರ್ಷದ ರವಿ ಆಚಾರ್ಯ ನೀರಡು ಮುರ್ಕುದು ತೀರ್ದರು. ಊರ್ದಕಲು ಬೊಕ್ಕ ಅಗ್ನಿಶಾಮಕ ದಳ ಸೇರ್ದು ಹರ್ಷಿತಾ ಬೊಕ್ಕ ಸುಭಾಷ್ನ ಪುಣಮಿತ್ತು ಒಯ್ತದರು. ಬಾಕಿದ ಇರುವೆರನ ಪುಣ ನಾಡುನ ಕಾರ್ಯ ಸಾಗುತ್ತಿತ್ತದು. ಕಡಂದಲೆದ ಶ್ರೀಧರ ಆಚಾರ್ಯರನ ಮಗಕ್ಕೆ ಐತಾರ ಕಿನ್ನಿಗೋಳಿಡು ಮದ್ಮೆ ನಡೆದಿತ್ತದು. ಸೋಮವಾರ ತಮ್ಮಣ ಇತ್ತಡು. ಮದ್ಮೆದ ಇಲ್ಲಡೆ ಬತ್ತದಿನ ಕೆಲವರು ಪಟ್ಲಗುಂಡಿಡು ಶಾಂಭವಿ ಸುದತ್ತ ಒತ್ತು ಸುದಕ್ಕೆ ಕೊಂಟಡ್ತಾರೆ ಪೋದಿತ್ತೆರು. ಅಕ್ಲಿನ ಒಟ್ಟುಗೂ ಒರ್ಂಬ ಚೋಕುಲು ಪೋತ್ತೆರು. ಹರ್ಷಿತಾ, ನಿಖಿಲ್ ಒಂಜಿ ಕಡೆಟ್ಟು ನೀರಿಗೆ ಜತದು ಗುಂಡಿಗೆ ತಿಕ್ಕಲ್ದು ರಕ್ಷಣೆಗೆ ಬೊಬ್ಬೆ ಪಾಡ್ತೆರು. ರವಿ ಆಚಾರ್ಯಗ ಗೊತ್ತಾದ ಸುದೆಟ್ಟು ನಡತೊಂದು ಪೋಪುನ ಐವರನ್ನು ಪಿರ ಕಡೆಪಡ್ದರು. ಹರ್ಷಿತಾ ಅಕೇರಿದ ಪದವಿ ವಿದ್ಯಾರ್ಥಿನಿ, ನಿಖಿಲ್ ಸೆಕೆಂಡ್ ಪಿಯುಸಿ, ಸುಭಾಷ್ ಡಿಪ್ಲೊಮಾ ವಿದ್ಯಾರ್ಥಿ ಆದಿತ್ತೆರು. ರವಿ ಮರದ ಕೆಲಸ ಮಲ್ತೊಂದಿತ್ತೆರು. ಮದ್ಮೆದ ಇಲ್ಲಡು ಇತ್ತೆ ಬೊಬ್ಬೆನೇ ಬೊಬ್ಬೆ. ಪೊಲೀಸರು ಅಧಿಕಾರಿಗಳು ಜಾಗಿಗೆ ಭೇಟಿ ಕೊಡ್ತು ಸಂಗತಿ ಪಿಂತೊಂಡೆರು. ಕೊರೋನಾ ಕಷ್ಟದ ಕಾರಣ ಶಾಲೆಸುರು ನನಲ ಕಡೆಸುಡು ಬರೋ ಸಂಸ್ಥೆಲು ಕಾಸು ಕಟ್ಟೆರೆ ಒತ್ತಡ ಪಾಡೊಂದಿಲ್ಲ ಅಂಚಾದು ಅನುಕೂಲ ಇತ್ತನಕಲು ಫೀಸ್ ಕಟ್ಟಲೆಂದು ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಪಂತೆರು. ಈ ಸರ್ತಿ ಕೊರೋನಾ ಕಾರಣದ್ದು ಬರವು ಸಂಸ್ಥೆಗಳಿಗೆ ಪಣವು ಇಸಾಯಡು ಕಷ್ಟ ಎದುರಾತನ ಶಾಲೆ ಶುರುವಾತಿಜಿ ಅಂಚಾದು ಜೋಕ್ಲಿನ ಇಲ್ಲದಕ್ಕಲು ಫೀಸ್ ಕಟ್ಟಿರೆ ಪಿರಜಾರೊಂದುಳ್ಳೆರು. ಈ ದುಂಬೆ ಒಂದೇ ಕಾಸು ಕಟ್ಟಿದರು. ನನ್ನಲ ಅರ್ಧದಾತ ಕಟ್ಟಿರೆ ಬಾಕಿ ಉಂಡು. ಬರವು ಸಂಸ್ಥೆದಕ್ಕಲು ಫೀಸ್ ಕಟ್ಟಿರೆ ಒತ್ತಡ ಪಾಡೊಂದುಳ್ಳೆರು. ಈ ಒತ್ತಡದ್ದು ಬಚವಾಯರೆ ಜೋಕ್ಲಿನ ಇಲ್ಲದಕ್ಕಲು ಬರವು ಖಾತೆ ಮಂತ್ರಿಯರಿಗೂ ಒತ್ತಡ ಪಾರ್ದು ಫೀಸ್ ಕಟ್ಟು ನಡೆದು ಬಚಾವ್ ಮಲ್ಪೊಡುಂತು ಭಿನ್ನಾಯ್ತೊಂದೆರು. ಈ ಬಗೆಟ್ಟು ಚಾಮರಾಜನಗರಡು ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಪಾತೆರ್ದು ಜೋಕ್ಲಿನ ಇಲ್ಲದಕ್ಲೆಗ್ ಅನುಕೂಲ ಇತ್ತಂಡ ಅಂಚಿನಕಲು ಫೀಸ್ ಕಟ್ಲೆ ಫೀಸ್ ಕಟ್ಟಿರಂಡ ಶಿಕ್ಷಕರಿಗೆ ಸಂಬಳ ಕೊರುಳಿಂದ ಪಂತೆರ್. ಸರ್ಕಾರಿ ಶಾಲೆದಾತೆ ಬರವು ಕಲ್ಪವು ನೆಟ್ಟು ಖಾಸಗಿ ಸಂಸ್ಥೆಲು ಜವಾಬ್ದಾರಿ ತೊಂದ. ಖಾಸಗಿ ಶಾಲೆ ಬೋರ್ಡುಂದು ಇಚ್ಚಿಡು ಜೋಕ್ಲಿನ ಶಾಲೆಗೆ ಸೇರ್ಪಾದೆರು. ಶಾಲೆ ಬುಕ್ಕ ಇಲ್ಲದಕ್ಲೆಗ್ ಎಡ್ಡೆ ಸಂಬಂಧ ಉಪ್ಪೊಡು. ಖಾಸಗಿ ಶಾಲೆ ಸಂಘಟನೆದ ಒಟ್ಟುಗೂ ತಾನು ಪಾತಿರುವೆಂದು ಮಂತ್ರಿಯರು ಪಂತೆರು. ಕರೀನ ಎನ್ಮ ತಿಂಗಳುಡ್ದು ಖಾಸಗಿ ಶಾಲೆ ಕಲ್ಪವನಕ್ಲೆಗ್ ಬೇಲದಕ್ಲೆಗ್ ಸಮಸ್ಯೆ ಆತದ. ಐಕ್ ಒಂಜಿ ಕಂತದ ಕಾಸು ಕಟ್ಕೆರೆ ಸೂಚನೆ ಕೊಡ್ತಾ ಕೆಲವು ಕಡೆಟ್ಟು ಶಿಕ್ಷಕರು ಬೇಲೆ ಕಳೆಯೊಂದೇರು. ಕೆಲವು ಶಾಲೆಲು ಅರ್ಧ ಸಂಬಳ ಕೊರೊಂದಿಲ್ಲ. ಮಾತಾ ಸಮಸ್ಯೆಲ್ಲ ಪರಿಹಾರ ಮಲ್ಪುವ ಲೋನ್ ಕೊರ್ಪವನ ಬಗೆಟ್ ಸಾಧಕ ಬಾಧಕ ಚರ್ಚೆ ಮಲ್ತದ ಕ್ರಮದೊತನು ಒಂದು ಮಂತ್ರಿಯರು ಪಂಡೇರು. ಕೊರೋನಾ ವ್ಯಾಕ್ಸಿನ್ ಒಟ್ಟು ಮಲ್ತದಿಯರೆ ಒಡಿಪುಡು ವಾಕಿನ್ ಕೂಲರ್ ಕೋಣೆ ತಯಾರಾತದ. 2,28 ಲಕ್ಷ ಜನಕ್ಲೆಗ್ ಬೋಡಾಯಿನ ವ್ಯಾಕ್ಸಿನ್ ಒಟ್ಟು ಮಲ್ತದಿಯರೆ ಸಜ್ಜದ ಕೋಣೆ ಕಟ್ಟದನೆಂದು ಒಡಿಪು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸುಧೀರ್ ಚಂದ್ರ ಸೂಡ ಪಂತೆರು. ಕೊರೋನಾ ಲಸಿಕೆ ವ್ಯಾಕ್ಸಿನ್ ಒಟ್ಟು ಮಲ್ತದೀಪುನ ವಿಚಾರಗೂ ಸಂಬಂಧಪಟ್ಟದು ಒಡಿಪು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸುಧೀರ್ ಚಂದ್ರ ಸೂಡ ಸುದ್ದಿ ಮಾಧ್ಯಮದ ಕ್ಲೆಡ ಪಾತೆರ್ದು ವಾಕಿನ್ ಕೂಲರ್ ಕೋಣೆನು ಕೊರೋನಾ ಲಸಿಕೆ ದಿಯರೆಗಾದ ಕಟ್ಟದನು. ಇನ್ನೆಟ್ಟು 2,28 ಲಕ್ಷ ಡೋಸೇಜ್ದ 27,000 ಲೀಟರ್ ಕೋವಿಡ್ ವ್ಯಾಕ್ಸಿನ್ ಒಟ್ಟು ಮಲ್ತದೀಪುನ ಸಾಮರ್ಥ್ಯ ಉಂಡು. 2 ಲಕ್ಷ ರೂಪಾಯಿ ಖರ್ಚಿಡು ಈ ಕೋಣೆ ಕಟ್ಟದನು. ಕೇಂದ್ರ ಸರ್ಕಾರ ಈ ಖರ್ಚಿನ ಪಾರ್ತನು ನ್ಯಾಕೋ ಕಂಪನಿ ಸಾಯದೊಟ್ಟುಗೂ ಲ್ಯಾಬ್ ಕಟ್ಟದನು. ಒಡಿಪು, ಉತ್ತರ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಲಿನ ವ್ಯಾಕ್ಸಿನ್ ದೆತ್ತಿದಿಯರೆ ಈ ವಾಕಿನ್ ಕೂಲರ್ ಕೋಣೆನ ಗಲಸಣೆಂದು ಡಾ ಸುಧೀರ್ ಚಂದ್ರ ಸೂಡ ಪಂಡೇರು. ಅನ್ನುವಂಥದ್ದು ನ್ಯಾಕೋ ಕಂಪನಿಯಿಂದ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ. ಇದರ ವೆಚ್ಚ ಸುಮಾರು 20 ಲಕ್ಷದಷ್ಟು ಈ ವಾಕಿನ್ ಕೂಲರ್ನ ವೆಚ್ಚ ಇರ್ಬೋದು. ಸೊ ಇದರ ಜೊತೆಗೆ ಈ ಒಂದು ವಾಕಿನ್ ಕೂಲರ್ ನಮ್ಮ ಜಿಲ್ಲೆಗೆ ನಾವು 1 ತಿಂಗಳ ಹಿಂದೆಯೇ ಅಳವಡಿಸಿದ್ದೇವೆ. ಈ ವಾಕಿನ್ ಕೂಲರ್ ಬಂದಿರುವುದರಿಂದಾಗಿ
ನಮ್ಮ ಕೋವಿಡ್-19ಗೆ ಸಂಬಂಧಪಟ್ಟ ವ್ಯಾಕ್ಸಿನ್ಗಳು ನಮಗೆ ನಾವೀಗ ಅಂದಾಜು ಹಾಕಿರೋ ಪ್ರಕಾರ ಸಾಧಾರಣ ಒಂದು 2,28,00,000 ವ್ಯಾಕ್ಸಿನ್ ಡೋಸನ್ನು ನಾವು ಇಲ್ಲಿ ಸ್ಟೋರ್ ಮಾಡಬಹುದು ಅಂತ ಹೇಳ್ತಾರೆ. ಅದರಲ್ಲಿ ಇದರ ಕೆಪಾಸಿಟಿ 76,000 ಲೀಟರ್ ಅಂತ ಹೇಳ್ತಾರೆ. ನರಮಣ್ಯನ ಸ್ವಾರ್ಥದ ಕಾರ್ಯಲೆಡ್ದು ಜಲಪ್ರಳಯ ಆವೊಂದುಂಡು. ಗ್ರಾಮೀಣ ಭಾಗದ ಜನಕ್ಲಿಗೆ ಏಪತ್ತುಂಡಲ ಕಷ್ಟ. ಸುಳ್ಯ ತಾಲೂಕುಡು ರೈತರು ನಿಚ್ಚಲ ಕಷ್ಟ ಎದುರಿಸಾವುಂದುಲ್ಲೇರು. ಸಂಕದಾಂತಿನ ದಿಂಜುದು ಪರಿಪುನ ಸುದ್ದೆ ಬರಿಟ್ಟು ಜೋಕುಲು ಮಲ್ಲಕ್ಲಿಗೆ ಜೂವ ಪೋಪುನ ಸವಾಲು ಉಂಡು. ಇತ್ತೆ ಈ ಬಗೆಟು ಉಂಜಿ ವರದಿ. ದಿಂಜಿದು ಪರಿತೊಂದುಪ್ಪುನ ಸುದೆ ಜೀವ ಕೈಟ್ಟು ಪತ್ತೊಂದು ಸುದೆ ಕಡಪುನ ಜೋಕುಲು ಸುದೆಕ್ ಜಾರಂದಿನಂಚ ಪತ್ತೊನ್ನ ಇಲ್ಲಲ್ದಕ್ಲು ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು ಮೊಗ್ರದ ಜನಕ್ಲೆನ ಸಂಕಟ. ಮೊಗ್ರದ ಸರ್ಕಾರಿ ಶಾಲೆ ಮುಟ್ಟರೆ ಮೊಗ್ರದ ಜನಕುಲು ಹರಸಾಹಸ ಮಲ್ಪುಡಾತಂಡ. ಸುದೆಕ್ ಸಂಕ ಕಟ್ಟಾಲೆ ಎಂದು ಜನಪ್ರತಿನಿಧಿನಕ್ಲೆಗ್ ಅಧಿಕಾರಿಲೆಗ್ ಏತು ಒತ್ತಾಯ ಮಲ್ತಂಡಲ್ಲ ಪ್ರಯೋಜನ ಆತಜೆ. ಮೊಗ್ರ ಸರ್ಕಾರಿ ಶಾಲೆಡು 1-7 ಮುಟ್ಟ ಕ್ಲಾಸ್ ಇದ್ದದು 5 ಹೆಚ್ಚು ಜೋಕುಲು ಕಲ್ತೊಂದುಲ್ಲೆರ. ಅವಿಟ್ಟು 30 ಹೆಚ್ಚು ಜೋಕುಲು ಸುದೆ ಕಡತದು ಬರುಡು ಅಂಚಾದು ಅಕ್ಲೆಗ್ ಬರವು ಸರಿಯಾದ ಒದಕೊಂದಿಜ್ಜಿ ಮರಿಯಾಲಡು ಸುದೆ ಕಡಪರೆ ಆಪುಜಿ ಇಲ್ಲಡೆ ಕುಲ್ಲೋಡು. ಅಂದರೆ ನಮಗೆ ಇಲ್ಲಿ ಶಾಲೆ ಉಂಟು ಸರ್, ಶಾಲೆ ಮತ್ತೊಂದು ಉಪಕೇಂದ್ರ ಉಂಟು, ಆರೋಗ್ಯ ಉಪಕೇಂದ್ರ, ಅಂಗನವಾಡಿ ಶಾಲೆನೂ ಉಂಟು. ಅದಕ್ಕೆ ಯಾವುದೇ ಅಂದರೆ ಮಕ್ಕಳು ಇಲ್ಲಿ ತುಂಬ ಇವಾಗ ಕಡಿಮೆ ಆಗಿದ್ದಾರೆ. ಅಂದರೆ ಶಾಲೆಗೆ ಇಲ್ಲಿ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತೇಳಿ ಎಲ್ಲ ಮಕ್ಕಳು ಪ್ರೈವೇಟ್ ಶಾಲೆಗೆ ಮತ್ತು ಗುತ್ತಿಗಾರ ಶಾಲೆಗೆಲ್ಲ ಹೋಗ್ತಿದ್ದಾರೆ. ಮತ್ತು ಅದೊಂದು ಕಾರಣ. ಅಂದರೆ ಇಲ್ಲಿ ಹೋಗ್ಬೇಕು, ಶಾಲೆಗೆ ಹೋಗಬೇಕಿದ್ರೆ ಪೇರೆಂಟ್ಸ್ ಬೇಕೇ, ಇಲ್ಲಿ ಯಾರಾದರೂ ಒಬ್ಬರು ಬೇಕು. ಅಂದರೆ ಎಲ್ಲರೂ ಕಡು ಬಡವರು ಇರೋದು, ಆದ ಕಾರಣ ಎಲ್ಲರೂ ಈಗ ಶಾಲೆಗೆ ಮಕ್ಕಳು ಕಡಿಮೆ ಆಗ್ತಿದ್ದಾರೆ. ಬೇಡಿಕೆ ಸಾಧಾರಣ 30 ವರ್ಷ ಆಯಿತು ಸರ್. 30 ವರ್ಷದಿಂದ ಬೇಡಿಕೆ ಕೊಡ್ತಾ ಇದ್ದಾರೆ. ಅಂದರೆ ಪಂಚಾಯತಿಯವರು ಆಗ್ತದೆ ಅಂತ ಹೇಳಿ ಅದೇ ರೀತಿ ಹೇಳ್ತಿದ್ದಾರೆ. ಏನಾದರೂ ಫಂಕ್ಷನ್ ಆಗಬೇಕಿದ್ರೆ ಶಂಕ ಮಾಡ್ತೇವೆ, ಈ ಸಲ ಮಾಡ್ತೇವೆ ಅಂತ ಹೇಳಿ ಯಾವುದು ಇದಾಗಲಿಲ್ಲ. ಜೋರದ ಬರ್ಸಗು ಸುದೆಟ್ಟು ನೀರು ದಿಂಜಿದು ಸಂಕಾತ ಮೆಲುಡು ಅಪಗ ಶಾಲೆಗೂ ರಜೆ ಸಾರುವೇರ. ಸರ್ಕಾರಿ ಶಾಲೆಗೆ ಹೆಚ್ಚಾದ ದಲಿತರು ಬರ್ಪು ನೀಡಿದವ್ರ ಜೋಕ್ಲಿಗೂ ಬರವುದಂತೆ ಆತಂಡ. ಮುನ್ನೂದೇತಾ ತಿತ್ತಿನ ಜೋಕುಲು ಇತ್ತೆ ಐವೇಕ ಏತದನ್ನ ಪಂಡ ಅವೇಕ ಮುಖ್ಯ ಕಾರಣ ಈ ಸಂಕ. ಶಾಲೆ ಮುಚ್ಚು ನಡೆ ಏತದಲ ಹೆಚ್ಚಿನಕುಲು ಖಾಸಗಿ ಶಾಲೆಗೂ ಸೇರ್ಸಾವುದಿಲ್ಲ. ಇಂಚನೆ ದುಂಬು ಪೋಂಡ ಶಾಶ್ವತ ಮುಚ್ಚೆರ್ಲ ಯಾರು. ಅಂಗನವಾಡಿ ಶಿಕ್ಷಕಿ ಸರಸ್ವತಿ ಅಭಿಪ್ರಾಯ ತಿರುಪಾದ ಪಾತಿರ್ದಿರ. 500-600 ಜನಸಂಖ್ಯೆ ಇದ್ದಾರೆ. ಅದರಲ್ಲಿ ಒಂದು ಟೋಟಲ್ ಒಂದು 30 ಮಕ್ಕಳು ಅಂಗನವಾಡಿಗೆ ಮಕ್ಕಳು ದಾಖಲಾಗಿರ್ತಾರೆ. ಅವರಲ್ಲಿ ಸಾಧಾರಣ ಒಂದು 15 ಮಕ್ಕಳು ಹೊಳೆಯಿಂದ ಆಚೆಗೆ ಇರುವ ಮನೆ ಕುಟುಂಬದ ಮಕ್ಕಳಾಗಿರ್ತಾರೆ. ಎಲ್ಲರವರು ಪರಿಶಿಷ್ಟ ಜಾತಿಯವರೇ ಬಡ ಕುಟುಂಬದವರು. ಮಳೆಗಾಲದಲ್ಲಿ ಅಂತೂ ಅವರಿಗೆ ಈಚೆ ಬರಲಿಕ್ಕೆ ಆಗುವುದಿಲ್ಲ ಹೊಳೆಯ ಸಮಸ್ಯೆಯಿಂದ. ಮತ್ತು ಅವರಿಗೆ ಬೇರೆ ಎಲ್ಲಿಯೂ ಅಂಗನವಾಡಿ ಕೇಂದ್ರಕ್ಕೆ ಹೋಗಲಿಕ್ಕೆ ಅವರಿಗೆ ಅಂಗನವಾಡಿ ಕೇಂದ್ರ ಇಲ್ಲ. ಸುಮಾರು 4-5 ಕಿಲೋಮೀಟರ್ ದೂರ ಹೋಗಬೇಕು. ಖಾಸಗಿ ಶಾಲೆ ಜೋಕ್ಲಿನ ಬಗೆಟ್ಟು ಸರಕಾರಗೂ ಬರವು ಇಲಾಖೆಗೂ ಎಡ್ಡೆ ಕಾಳಜಿ ಉಂಡು. ಅಂಡ ಸರ್ಕಾರಿ ಶಾಲೆ ಜೋಕ್ಲಿನ ಬಗೆಟ್ಟು ಕಾಳಜಿ ಇಜ್ಜಿಂದು ದೂರುಂಡು. ಸಂಕ ಕಟ್ಟಾದ ಕೊರ್ಲೆಂದು ಜೋಕುಲು ಅಧಿಕಾರಿಲೆಡ ಜನಪ್ರತಿನಿಧಿಲೆಡ ನಟ್ಟೊಂದಿರ ಅಂಡಲ ಅಕ್ಲಿನ ಮನಸ್ಸು ಕಲ್ಲಾದೆ ಉಂಡು. ಜನಪ್ರತಿನಿಧಿಲು ಅಧಿಕಾರಿಲೆಗೂ ದೇವಿರು ಎಡ್ಡೆ ಬುದ್ಧಿ ಕೊರಡುಂದು ಗ್ರಾಮದ ಜನಕುಲು ನಟ್ಟೊಂದುಳ್ಳೆರ. ಒಡಿಪು ವಿಧಾನಸಭಾ ಕ್ಷೇತ್ರದ ಬ್ರಹ್ಮಾವರ ತಾಲೂಕು ಜನಕ್ಲಿಗೆ ಕಾಯಂ ಇಲ್ಲಡಿ ಜಾಗೆ ಹಕ್ಕುಪತ್ರ ಕೊರ್ಪುನ ಕಾರ್ಯಕ್ರಮ ಅಂಗಾರೆ ನಡೆತಂಡು. ಶಾಸಕರು ಕೆ ರಘುಪತಿ ಭಟ್ರನ ಆಫೀಸರ್ ನಡೆತಿನ ಕಾರ್ಯಕ್ರಮಟ್ಟು ಶಾಸಕರು 25 ಜನಕ್ಕೂ ಇಲ್ಲಡಿ ಜಾಗದ ಹಕ್ಕುಪತ್ರ ಕೊರಿಯರು. ಬ್ರಹ್ಮಾವರ ತಾಲೂಕು ಸುತ್ತುಡು ವಾಸಮಲ್ಪುನ ಜನಕ್ಲಿಗೆ ಕಾಯಂ ಇಲ್ಲು ಅಡಿಜಾಗದ ಹಕ್ಕುಪತ್ರ ಕೊರ್ಪುನ ಕಾರ್ಯಕ್ರಮ ಶಾಸಕರು ಕೆ ರಘುಪತಿ ಭಟ್ರನ ಬ್ರಹ್ಮಾವರದ ಆಫೀಸರ್ ಅಂಗಾರೆ ನಡೆತಂಡು. ಶಾಸಕರು ರಘುಪತಿ ಭಟ್ರ ಹಕ್ಕುಪತ್ರ ಪಟ್ಟಿಯರು. ಒಟ್ಟು 25 ಜನ ಫಲದತ್ತೊನ್ನಕಲು ಈ ಯೋಜನೆದ ಪ್ರಯೋಜನದ ತೊಂಡೆರು. ಬ್ರಹ್ಮಾವರ ತಾಲೂಕು ಪಂಚಾಯತ್ ಸಾಮಾಜಿಕ ನ್ಯಾಯ ಸಮಿತಿ ಉರ್ಕಾರರು ವಸಂತಿ ಬೈಕಾಡಿ, ಬ್ರಹ್ಮಾವರ ತಹಶೀಲ್ದಾರ್ ಕಿರಣ್ ಗೋರಯ್ಯ, ಕಂದಾಯ ನಿರೀಕ್ಷಕರು ಲಕ್ಷ್ಮೀನಾರಾಯಣ ಭಟ್ರ ಪಾಲ್ಗೊಂಡರು. ಕೃಷ್ಣ ಪೂಜಾರಿ
ವಿಶ್ವವಿದ್ಯಾನಿಲಯದ ಪರೀಕ್ಷೆಲಿನ ಪಾಸ್ ಫೇಲ್ ಸಂಬಂಧಪಟ್ಟನಂಚ ಮಾತಾ ತಾಂತ್ರಿಕ ಕ್ರಿಯೆಯನ್ನು ನನದ ಶೈಕ್ಷಣಿಕ ವರ್ಷದ್ದು ವಿಶ್ವವಿದ್ಯಾನಿಲಯದ ಕೂಟ ತೂವನುಂದು ಕುಡ್ಲ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ ಪಿಎಲ್ ಧರ್ಮ ತಿಳಿಪಾದರು. ಕುಡ್ಲ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ ಪಿಎಲ್ ಧರ್ಮ ಸುದ್ದಿಕೋಟಡು ಪಾತಿರ್ದು ವಿಶ್ವವಿದ್ಯಾನಿಲಯದ ಪರೀಕ್ಷೆನ ಪಾಸ್ ಫೇಲಿಗೆ ಸಂಬಂಧಪಟ್ಟನಂಚ ಮಾತಾ ತಾಂತ್ರಿಕ ಕಿರಿಯಲಿನ ಬರ್ಪುಣ ಶೈಕ್ಷಣಿಕ ವರ್ಷದ್ದು ವಿಶ್ವವಿದ್ಯಾನಿಲಯದ ಕೂಟನೆ ತೂವನುಂಡು ವರ್ಷಲ ಪಾಸ್ ಫೇಲಿಡ್ ಲೋಪದೋಷ ಆಪುನಡ್ತಾವರ ಈ ನಿರ್ಧಾರಗೂ ಬೈದನ್ನು ಪಂಡೇರು. ಪಾಸ್ ಫೇಲ್ ಗೊತ್ತು ಮಲ್ಪುನಗ ತಪ್ಪು ಆವೊಂದುಂಡು. ಈ ಸರ್ತಿ ರಡ್ಡಿ ವಿದ್ಯಾರ್ಥಿನ ಪಾಸ್ ಫೇಲ್ ನಡತನ ಕೆಪ್ಪು ಕುಪ್ಪನು ಗಂಭೀರವಾದುದೆಂದು ಕಂಪನಿಗೆ ಕುಲಪತಿ ನೋಟಿಸ್ ಕೊಡ್ದು ಇವರ ಕೇಂದ್ರ ಸಾಫ್ಟ್ವೇರ್ ದೋಷುಡ್ದು ಪ್ರಮಾದ ಆದಿತ್ತನೆಂದು ಗುತ್ತಿಗೆ ಕಂಪನಿ ಒತ್ತೊಂದುಂಡು. ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಾವಣೆಂದು ಕುಲಸಚಿವರು ಈ ಪೊರ್ತುಡು ಪಂಡೇರು. ಕೇಂದ್ರ ಸರ್ಕಾರ ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನು 5 ವರ್ಷಲಿಗೆ ಅದಾನಿ ಕಂಪನಿಗೆ ಕೊರ್ನೆಡ್ದು ಬೊಕ್ಕ ಅವು ಅದಾನಿ ಏರ್ಪೋರ್ಟ್ ಆದಿತ್ತಂಡು. ವಿಮಾನ ನಿಲ್ದಾಣಗೂ ಕೋಟಿ ಚೆನ್ನೈರ್ನ ಪುದರ್ ದೀವೊಂದು ಒತ್ತಾಯ ಮಲ್ತೊಂದು ಬತ್ತನ ಯುವ ಕಾಂಗ್ರೆಸ್ ಜಿಲ್ಲಾ ಗುರ್ಕಾರ್ಯರು ಮಿಥುನ್ ರೈ ಇತ್ತೆ ಕೋಟಿ ಚೆನ್ನೈಯ ವಿಮಾನ ನಿಲ್ದಾಣಂದು ಅವಲವಲು ಬೋರ್ಡ್ ಪಾಡ್ಪಾದರು. ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇಂದ್ರ ಸರ್ಕಾರದ್ದು ಅದಾನಿ ಕಂಪನಿದ ಕೈಕು ಜಾರ್ತಂಡು. 5 ವರ್ಷಲಿಗೆ ಕೈಪಗತ್ತು ನಡೆದ ಬೊಕ್ಕ ಅವು ಅದಾನಿ ಏರ್ಪೋರ್ಟ್ ಒಂದು ಆತಂಡು. ಇದಕ್ಕೆ ಜೋರುಡು ಏವ್ರ ತೋಚಾದಿನ ಕಾಂಗ್ರೆಸ್ ಜಿಲ್ಲಾ ಯುವ ಕಾಂಗ್ರೆಸ್ ಈ ವಿಮಾನ ನಿಲ್ದಾಣಗೂ ಕೋಟಿ ಚೆನ್ನೈಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಂದು ಪುದರ್ ದೀವೊಂದು ಒತ್ತಾಯ ಮಲ್ತೊಂದು ಬೈತಂಡು. ಇತ್ತೆ ಯುವ ಕಾಂಗ್ರೆಸ್ ಜಿಲ್ಲಾ ಗುರ್ಕಾರ್ಯರು ಮಿಥುನ್ ರೈ ಕೋಟಿ ಚೆನ್ನೈಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಂಪುನ ಬೋರ್ಡುನು ಅವಲವಲು ಪಾಡ್ಪಾದಿರು. ವಿಮಾನ ನಿಲ್ದಾಣಗೂ ಪೋಪುನ ಕೆಂಚಾರು ಕೈತಲು ಈ ಮಾಮಲ್ಲ ಬೋರ್ಡು ತೋಚಿದು ಬೈದಂಡು. ಈ ಬಗೆಟ್ ಮಿಥುನ್ ರೈ ಟ್ವೀಟ್ ಮಲ್ತದು ತುಳು ಜನಕ್ಲೆನ ಮನಸ್ಸಿಲೆಗೆ ನಿಕುಲು ಗುಮನ ಕೊರ್ಪುಜರ ನಮ ನಗರಗೂ ಅದಾನಿ ಏರ್ಪೋರ್ಟ್ಸ್ ಬೋರ್ಡುಲೆನ್ನು ಪಾಡ್ಯರೆ ಎಂಕುಲು ಬುಡ್ಪುಜ ನನ್ನ ಮಿತ್ತಗು ಕೋಟಿ ಚೆನ್ನೈಯ ಏರ್ಪೋರ್ಟ್ ಒಂದು ಪನ್ಪಾಂದು ಆರ್ಪಂತೆರು ಬಜಪೆ ವಿಮಾನ ನಿಲ್ದಾಣಗೂ ಅದಾನಿ ಪುದರ್ ದೀನಕ್ಕೆ ವಿರೋಧ ಮಲ್ತದು ಪ್ರತಿಭಟನೆ ರೂಪುಡು ಈ ಬೋರ್ಡ್ ಪಾರ್ತದು. ಕುಡ್ಲ ಎಯ್ಯಾಡಿದ ಶ್ರೀರಾಮ ದೇವಸ್ಥಾನಡು 89ನೇ ವರ್ಷದ ಎಕ್ಕ ಭಜನೆ ಬುಧವಾರ ನಡ್ತೊಂದುಂಡು. ಕಾಂಡೆ ಮಾಪೂಜಿ ಆಯ್ನ ಬೇರಿಕೆ ನಾಗರಾಜ ಭಟ್ರು ತುಡರು ಪೊತ್ತಾದು ಭಜನಾ ಸಂಕೀರ್ತನೆ ಉದಿಪನ ಮಲ್ತೆರು. ಒಟ್ಟು 24 ಭಜನಾ ಮಂಡಳಿ ಸಂಘ ಸಂಸ್ಥೆಲು ಪಾಲ್ದೊಂಡ. ಕುಡ್ಲ ಎಯ್ಯಾಡಿ ಐಟಿಐ ಕೈತಲ್ದ ಶ್ರೀರಾಮ ದೇವಸ್ಥಾನಡು 89ನೇ ವರ್ಷದ ಎಕ್ಕ ಭಜನೆ ಬುಧವಾರ ಪಗೀಲ ದೇವರನ ಉದಿಪುರ್ತು ಗುರುವಾರದ ಉದಿಪು ಮುಟ್ಟ ನಡ್ತೊಂದುಂಡು. ಕಾಂಡ ದೇವರಿಗೆ ಮಾಪೂಜೆ ಮಲ್ತ ನಡೆದ ಬೊಕ್ಕ ನಾಗರಾಜ್ ಭಟ್ರು ತುಡರು ಪೊತ್ತಾದು ಎಕ್ಕ ಭಜನೆನ ಉದಿಪನ ಮಲ್ತೆರು. ಕ್ಷೇತ್ರದ ಗುರ್ಕಾರ್ಯರು ಗಣೇಶ್ ಬಂಗೇರ ಕೊಪ್ಪಲ, ಮರ್ಯಾದೆ ಗುರ್ಕಾರ್ಯರು ಪದ್ಮನಾಭ ಕೋಡ್ಯಲ್ಬೈಲ್, ಜಯರಾಮ ಎಯ್ಯಾಡಿ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡರು. ಭಕ್ತಿಡು ಜಗದೀಶ್ವರನ ನೆನೆತೊನ್ನವೇ ಭಜನೆಂದು ಹಿರಿಯರು ಪಂತೆರು. ಭಜನೆಗೆ ದೇವರು ಬೇಗ ಒಲಿಬೆರಿಗೆ ದಾಸರು ಶರಣರು ಭಜನಾ ಸಂಕೀರ್ತನೆ ವಚನಲೆಡು ಬರೆದು ಪಂಡೊಂದು ದೇವರನ ಸ್ತುತಿ ಮಲ್ತೊಂದು ಭಜನೆಡು ಸಮಾಜದ ಓರೆ ಕೋರಲ ತಿದ್ದುನ ಕೆಲಸ ಮಲ್ತದೇರು. ಕುಡ್ಲ ಬೊಕ್ಕ ಸುತ್ತಮುತ್ತಡು 100 ವರ್ಷ ದುಂಬುದ ಅಂಜನೆ 5 ಬೊಕ್ಕದ ಇಂಚ ಅವೇತೋ ಭಜನಾ ಮಂಡಳಿ ಮಂದಿರಲು ಇತ್ತದು ವಾರದ ಭಜನೆ ಅರ್ಧ ಎಕ್ಕ ಇಡೀ ಎಕ್ಕ ಭಜನೆ ನಡಪ ಒಂದು ಐತ ಒಟ್ಟುಗೂ ಸಮಾಜ ಸೇವೆಲ್ಲ ಮಲ್ತೊಂದುಲ್ಲ. ಎಯ್ಯಾಡಿದ ಶ್ರೀರಾಮ ದೇವಸ್ಥಾನಡು ನಡ್ತೊಂದುಪುನ 89ನೇ ವರ್ಷದ ಎಕ್ಕ ಭಜನೆಡು 24 ಭಜನಾ ಮಂಡಳಿ ಮಂದಿರ ಸಂಘ ಸಂಸ್ಥೆಲು ಪಾಲ್ದೊಂದು ಎಕ್ಕ ಭಜನೆನು ಪೊರ್ಲು ಮಲ್ತ ಕೊರಿಯ. ಇತ್ತೆ ಕುಡೂರ ಇನಿತ ಮಲ್ಲ ಸುದ್ದಿಲು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆರನ 73ನೇ ವರ್ಷದ ಜನ್ಮ ದಿನಾಚರಣೆ ಲೆಕ್ಕೊಡು ಸಮಾಜದ ಬಂಧುಗಳಿಗೆ ವಾತ್ಸಲ್ಯ ಸಹಾಯ ಕಿಟ್ಟು ಒದಗಾವನ ಕಾರ್ಯಕ್ರಮ ಉದಿಪನ ಗ್ರಾಮಾಭಿವೃದ್ಧಿ ಯೋಜನೆದ ಲೆಕ್ಕೊಡು ಹೆಗ್ಗಡೆರಿಗೆ ಮರ್ಯಾದೆ. ಕಿನಿಗೊಂಡೆಡೆ ಮದ್ಮದ ಇಲ್ಲಡು ಮಸನ ಮೌನ ಮದ್ಮೆಗೆ ಬತ್ತಿನ ಭಿನ್ನೆರಡು ಮೂವೇರು ಬೊಕ್ಕ ರಕ್ಷಣೆಗೆ ಪೋಯಿನ ಕುಡೂರಿ ಸೇರ್ದು 4 ಕಡಂದಲ್ಲಿ ಶಾಂಭವಿಸುತ್ತಿಟ್ಟು ಮುರ್ಕುದು ಜುವ ಕಳೆಯನ್ನ ಬೇಜಾರ್ದ ಸಂಗತಿ.
ಶಿಕ್ಷಕರಿಗೆ ಶಾಲೆಲು ಸಂಬಳ ಕೊರಿಯರೆ ಕಷ್ಟ ಆಗ್ತಿದೆ ಅಂಚಾದ ಅನುಕೂಲ ಇತ್ತಿನಕಲು ಶಾಲೆ ಫೀಸ್ ಕಟ್ಟಲೆ ಚಾಮರಾಜನಗರ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್. ಕೊರೋನಾ ವ್ಯಾಕ್ಸಿನ್ ಒಟ್ಟು ಮಲ್ತದಿಯರೆ ಒಡಿಪುಡು ವಾಕಿನ್ ಕೂಲರ್ ಸಜ್ಜಿತ ಕೋಡೆ 2,28 ಲಕ್ಷ ಜನಗಳಿಗೆ ಬೋಡಾಯಿನ ವ್ಯಾಕ್ಸಿನ್ ಡಾಕ್ಟರ್ ಸುಧೀರ್ ಚಂದ್ರ ಸೂಡ ಮಾಹಿತಿ.